ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ವತಿಯಿಂದ ನೂತನವಾಗಿ ನಿರ್ಮಿಸಲಾದ ನವದುರ್ಗಾ ಮಂಟಪ ಮತ್ತು ನವಶಿಲಾ ಕಿಂಡಿ ಸಂಗ್ರಹಣಾ ಕಚೇರಿಯನ್ನು ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಜಂಟಿಯಾಗಿ ದೀಪ ಬೆಳಗಿಸಿ ಲೋಕಾರ್ಪಣೆಗೊಳಿಸಿದರು. ಹೊಸ ಮಾರಿಗುಡಿ ದೇವಸ್ಥಾನದ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕಲ್ಯ ಧಾರ್ಮಿಕ ಕಾರ್ಯಕ್ರಮಗಳ ಮುಂದಾಳತ್ವವನ್ನು ವಹಿಸಿದ್ರು. ಶಾಸಕ ಲಾಲಾಜಿ ಆರ್ ಮೆಂಡನ್ ಅವರು ಮಾತನಾಡಿ, ನಾವೆಲ್ಲರೂ ಜೊತೆಗೂಡಿ ಮಾರಿಯಮ್ಮ ದೇವಿಯ ಭವ್ಯಾಲಯವನ್ನ ನಿರ್ಮಿಸೋಣ. ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯದ ಮೂಲಕವಾಗಿ ಧಾರ್ಮಿಕ, ಸಾಮಾಜಿಕ, ಐತಿಹಾಸಿಕ ಮತ್ತು ಧಾರ್ಮಿಕ ಸಾಮರಸ್ಯದಲ್ಲೂ ಐತಿಹ್ಯ ಮೆರೆಯುವ ಕ್ಷೇತ್ರವಾಗಿ ಮೂಡಿಬರುತ್ತಿರುವುದು ಶ್ಲಾಘನೀಯ. ಜೀರ್ಣೋದ್ಧಾರ ಕಾರ್ಯಕ್ರಮಗಳಿಗೆ ಸರ್ಕಾರದ ದೇಣಿಗೆಯನ್ನ ತರುವಲ್ಲಿಯೂ ವಿಶೇಷ ಪ್ರಯತ್ನ ಮಾಡುವುದಾಗಿ ಹೇಳಿದರು. ನವಗ್ರಹ, ನವದುರ್ಗೆ, ನವರತ್ನ ಇಂಚಿನ ಒಂದು ಕಲ್ಪನೆ ಇಂಚಿನ ಒಂದು ಪುಣ್ಯ ಸೇವೆ ಮಾತ್ರ ತುಂಬ ಇದೆ. ಮಾತಾ ಸಮಾಜದ ಪುಟ್ಟಗಡದ ಜನಪರಿಗೆ ಮುಂದೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇವೆ. ಸರ್ವಸ್ಪರ್ಶಿ ಸರ್ವವ್ಯಾಪಿ ಬಂತೆ ಅಂಚ ನಮ್ಮ ಯೋಚನೆ ಮತ್ತು ದೇವರನ್ನ ಆಶೀರ್ವಾದ ಅನುಗ್ರಹ ನಮ್ಮ ಭಾರಿ ಉದಾಹರಣೆ ಪಂಡೆ ಒಂದಿಸಿದ ಕೊರನೆ ಎಲ್ಲ ಒಂದು ಪುಣ್ಯಾತ್ಮೇನೆ ಅಕಲ ಬೇಕಾದ ಕಾಸು ಬಂಗಾರದ ಕಾಸನ್ನು ತಂದು ಕೊಡ್ತೇವೆ. ಅಂಚ ನಮ್ಮೇನೆ ಸಂಕಲ್ಪ ಮಾಡ್ಕೊಂಡು ವಾಸೆ ಶೆಟ್ಟಿ. ಈ ಸಂದರ್ಭ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಸುರೇಶ್ ಶೆಟ್ಟಿ ಗುರ್ಮೆ, ಸಮಿತಿಯ ಅಧ್ಯಕ್ಷ ವಾಸುದೇವ ಶೆಟ್ಟಿ, ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರಮೇಶ್ ಹೆಗ್ಡೆ ಕಲ್ಯ, ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಯೋಗೀಶ್ ಶೆಟ್ಟಿ, ಕಾಪು ದಿವಾಕರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಇವತ್ತು ಅದಕ್ಕೆ ಬೇಕಾದಂಥ ರೂಪುರೇಷೆಗಳನ್ನು ಹಾಕಿ ದೇವಸ್ಥಾನದ ಅಭಿವೃದ್ಧಿಯನ್ನ ಅತ್ಯಂತ ಸುಲಭವಾಗಿ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಭಕ್ತಾಭಿಮಾನಿ ಕೂಡ ಇಲ್ಲಿ ಬರಬೇಕಾಗಿದ್ರೆ ಈ ದೇವಸ್ಥಾನ ನನ್ನದು ಅನ್ನುವಂಥ ರೀತಿಯ ಕಲ್ಪನೆ ಬರುವಂಥ ರೀತಿಯಲ್ಲಿ ಶಿಲೆಯನ್ನ ದಾನ ಮಾಡೋದ್ರ ಮುಖಾಂತರ, ಶಿಲಾ ಸೇವೆಯನ್ನು ಮಾಡೋದ್ರ ಮುಖಾಂತರ ಈ ದೇವಸ್ಥಾನವನ್ನು ರೂಪಿಸಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಶಿಲಾ ಸೇವಾ ಕೌಂಟರ್ಗಳನ್ನು ಕೂಡ ಉದ್ಘಾಟಿಸುವಂತಹ ಒಂದು ಕಾರ್ಯಕ್ರಮ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.